ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶಿವರಾತ್ರಿಯನ್ನು ಶೈವಾಗಮ ಪದ್ಧತಿಯಲ್ಲಿ ನಡೆಸಬೇಕು ಎಂಬುದಾಗಿ ಈ ಹಿಂದೆ ಹಿತರಕ್ಷಣಾ ಸಮಿತಿ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಅದರಂತೆ ಧಾರ್ಮಿಕ ಪರಿಷತ್ ಮತ್ತು ಹಿತರಕ್ಷಣಾ ಸಮಿತಿ ಏನಿದೆ ಅದರ ಮಧ್ಯೆ ಒಂದು ಮಾತುಕತೆ ನಡೆಸಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿತ್ತು. ಆದರೆ ಸದ್ಯ ಹೈಕೋರ್ಟ್ ಈ ಹಿಂದೆ ಏನು ಸ್ಥಿತಿ ಇತ್ತು ಅದನ್ನೇ ಮುಂದುವರಿಸಬೇಕು ಎನ್ನುವುದಾಗಿ ಆದೇಶ ನೀಡಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಸಭೆ ಸೇರಿ ಭಕ್ತ ಹಿತರಕ್ಷಣಾ ಸಮಿತಿಯ ಬೇಡಿಕೆಯಂತೆ ಶೈವಾಗಮ ಪದ್ಧತಿಯಲ್ಲಿ ಮಹಾಶಿವರಾತ್ರಿ ಆಚರಣೆ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಆದರೆ ಈ ಬಗ್ಗೆ ದೇವಸ್ಥಾನಕ್ಕೆ ಯಾವುದೇ ಮಾಹಿತಿ ತಲುಪಿಲ್ಲ ಎನ್ನಲಾಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಹಾಶಿವರಾತ್ರಿ ಆಚರಣೆ ಮಾಡಬೇಕು. ಈ ಬಗ್ಗೆ ಅವರು ಮನವಿಯನ್ನು ಸಲ್ಲಿಸಿದರು. ಮಾರ್ಚ್ 1ರಂದು ದೇವಸ್ಥಾನದಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ನ ಸಭೆ ಸೇರಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ವೈಕಾಸನ ಪದ್ಧತಿಯಲ್ಲಿ ಹಾಗೂ ಒಳಾಂಗಣದಲ್ಲಿ ಶೈವ ಪದ್ಧತಿಯಲ್ಲಿ ಪೂಜೆಗಳನ್ನು ನೆರವೇರಿಸುವುದಾಗಿ ತೀರ್ಮಾನಿಸಲಾಗಿತ್ತು. ಭಕ್ತರ ಬೇಡಿಕೆಯಂತೆ ಶಿವರಾತ್ರಿ ದಿನ ಮಧ್ಯಾಹ್ನ ಮಹಾಪೂಜೆಯ ಮೊದಲು ಶ್ರೀ ದೇವಳದ ಒಳಾಂಗಣದಲ್ಲಿ ಶ್ರೀ ಕಾಳಭೈರವೇಶ್ವರ ದೇವರ ಸನ್ನಿಧಿಯಲ್ಲಿ ರುದ್ರಹೋಮ, ಕಲಶಾರಾಧನೆ, ಮಂಡಲಾರಾಧನೆ ನಡೆಸುವುದೆಂದು ನಿರ್ಧಾರವಾಗಿತ್ತು. ಇದೀಗ ತಡೆಯಾಜ್ಞೆ ಬಂದಿರುವುದರಿಂದ ಒಳಾಂಗಣದಲ್ಲಿ ಪೂಜೆ ನಡೆಸುವುದಕ್ಕೆ ತಡೆ ನೀಡಿದಂತಾಗಿದೆ. ಅಂತೇಂತೂ ಇದೊಂದು ಅರ್ಚಕರು ಮತ್ತು ಹಿತರಕ್ಷಣಾ ಸಮಿತಿ ಇದರ ಮಧ್ಯೆ ನಡೀತಿರುವಂಥ ಶೀತಲ ಸಮರ. ಒಂದು ಹಂತದಲ್ಲಿ ಧಾರ್ಮಿಕ ಪರಿಷತ್ ಮತ್ತು ಹಿತರಕ್ಷಣಾ ಸಮಿತಿಯವರನ್ನ ಮುಜರಾಯಿ ಇಲಾಖೆ ಸಚಿವರು ಅವರೆಲ್ಲ ಕರೆದು ಒಂದು ಮಾತುಕತೆ ನಡೆಸಿದ ನಂತರ ಒಂದು ಒಮ್ಮತದ ತೀರ್ಮಾನಕ್ಕೆ ಬರಲಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಕಾರಣ ಸದ್ಯ ಹಿತರಕ್ಷಣಾ ಸಮಿತಿ ಏನೋ ಒಂದು ವ್ಯವಸ್ಥೆ ಮಾಡಿತು. ಅಹೋರಾತ್ರಿ ಜಾಗರಣೆ ಜೊತೆಗೆ ರುದ್ರಪಾರಾಯಣ ಇವೆಲ್ಲವೂ ಕೂಡ ಕಾರ್ಯಕ್ರಮಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗಿದೆ. ಬಹುಶಃ ದೇವರ ಇಚ್ಛೆ ಏನಿದೆ ಅದರಂತೆ ನಡೆಯುವುದು ಅಂತ ಅನಿಸ್ತಾ ಇದೆ. ಇಲ್ಲಿ ಏನಂದರೆ ಒಂದು ಕೆಲವು ವರ್ಷಗಳಿಂದ ಶೀತಲ ಸಮರ ನಡೀತಾನೆ ಇತ್ತು. ಈ ಕುಕ್ಕೆ ಕ್ಷೇತ್ರ ಹಿತರಕ್ಷಣಾ ಸಮಿತಿ ಮತ್ತು ಅಲ್ಲಿ ಒಳಗಿರುವಂತಹ ಅರ್ಚಕ ವೃಂದ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಶೀತಲ ಸಮರ ಅಂತಲೇ ಹೇಳ್ಬೋದು. ಆಗಾಗ ಅಸಮಾಧಾನಗಳು ಹೊರ ಬೀಳ್ತಾ ಇದ್ವು. ಆದರೆ ಶಿವರಾತ್ರಿ ಸಮೀಪಿಸ್ತಾ ಇದ್ದಂತೆ ಹಿತರಕ್ಷಣಾ ಸಮಿತಿ ಈ ಬಾರಿಯ ಶಿವರಾತ್ರಿಯನ್ನು ಶೈವಾಗಮ ಪದ್ಧತಿಯಲ್ಲಿ ನಡೆಸಬೇಕು, ಅದಕ್ಕಾಗಿ ಅವಕಾಶವನ್ನು ನೀಡಬೇಕು ಎಂಬುದಾಗಿ ಮುಜರಾಯಿ ಇಲಾಖೆಗೆ ಮನವಿಯನ್ನು ಸಲ್ಲಿಸಿತ್ತು. ಆದರೆ ಒಂದು ಮಾತುಕತೆ ಏರ್ಪಟ್ಟಿತ್ತು. ಇದೀಗ ನೇರ ಸಂಪರ್ಕದಲ್ಲಿ ಮತ್ತೆ ಶ್ರೀನಾಥ್ ಅವರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಶಿವರಾತ್ರಿ ಆಚರಣೆ ಶೈವಾಗಮ ಪದ್ಧತಿಯಲ್ಲಿ ನಡೆಸೋದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸರ್, ಈ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ನೀವು? ಸರ್, ಈಗ ಇಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ಕೊಡ್ತು ಅನ್ನೋದಕ್ಕಿಂತ ಯಾರು ಹೋಗಿದ್ರು ಕೋರ್ಟ್ಗೆ ಅನ್ನೋದು ಬೇಕು. ಎಸ್ ಅಲ್ವಾ? ಹೌದು. ಈಗ ವಿಷಯ ಅಂತ ಯಾವುದೇ ಇಡೀ ಭಾರತದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ರುದ್ರಾಭಿಷೇಕ, ಬಿಲ್ವಾರ್ಚನೆ ಎಲ್ಲಾ ಪೂಜೆ ಆಗ್ತದೆ. ನಾವೇನು ವಿಶೇಷವಾಗಿ ಕೇಳಿದ್ದಲ್ಲ. ಎಲ್ಲಾ ದೇವಸ್ಥಾನದ ರೀತಿ ನಮ್ಮ ದೇವಸ್ಥಾನದಲ್ಲೂ ಮಾಡಿ ಅಂತ ಕೇಳಿರೋದು. ಓಕೆ. ಇದನ್ನ ಕೆಲವು ಕ್ಷೇತ್ರ ಕಂಟಕರು ಅಂತ ಇರ್ತಾರಲ್ಲ, ಅವರು ಇಂತ ಒಂದು ಪ್ರಯತ್ನಗಳ ಮಾಡ್ತಾರೆ. ಯಾರಿರ್ಬೋದು ಸರ್ ಅಂತವ್ರು? ಹಲೋ, ಯಾರು ಅಂತವ್ರು ಯಾರಿರ್ಬೋದು ಅನಿಸ್ತಾ ಇದೆ ನಿಮಗೆ? ಇದು ಯಾರು ಅಂತ ಹೇಳಿ ಬರಲ್ಲ ಸರ್. ಅವ್ರು ಬೆಂಗಳೂರಿನವ್ರು ಯಾರೋ 4 ಜನ ಹಾಕಿದ್ದಾರೆ. ಆದ್ರೆ ಅವ್ರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರೋ ಹಿಂದೆಯಿಂದ ಮಾಡಿಸಿರ್ತಕ್ಕಂಥದ್ದು ಅಂತ ವಿಷಯಗಳು ಬರ್ತಾ ಇದೆ. ಈಗ ಶೈವಾಗಮ ಪದ್ಧತಿಯಲ್ಲಿ ಶಿವರಾತ್ರಿ ಆಚರಣೆ ಮಾಡೋದಕ್ಕೆ ವಿರೋಧ ಯಾಕೆ ಬರ್ತಾ ಇದೆ ಅಂತ ಸರ್, ಇಲ್ಲಿ ಶೈವಾಗಮದಲ್ಲಿ ಪೂಜೆ ಮಾಡ್ಲಿಕ್ಕೆ ಅಂತ ಬಂದದ್ದಲ್ಲ ಇದು. ಈಗ ನೋಡಿ, ನಾವು ಕೊಟ್ಟದ್ದು ಮನವಿ ದೇವಸ್ಥಾನಕ್ಕೆ. ಎಸ್. ಇದು ಫಸ್ಟ್ ಪ್ರಾರಂಭ ಆದದ್ದು ಉಡುಪಿನಲ್ಲಿ. ಅಲ್ಲಿ ಒಂದು ಪ್ರೆಸ್ ಮೀಟ್ ಆಗ್ತದೆ, ಸಂಪ್ರದಾಯನೇ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ. ಹೌದೌದು ಅಲ್ವಾ? ಅಲ್ಲಿಂದ ಆಚೆಗೆ ಇದು ದೊಡ್ಡದಾದದ್ದು. ಅದು ಧಾರ್ಮಿಕ ಸಂರಕ್ಷಣಾ ಸಮಿತಿ ಅಂತ ಏನೋ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು. ಸನಾತನ ಧರ್ಮ ಸಂರಕ್ಷಣಾ ಸಮಿತಿ ಅಂತಾನೆ ಏನೋ ಒಂದು ಇದು ಮಾಡಿಕೊಂಡು ಅಲ್ಲಿ ಶುರು ಆದದ್ದು ಇದು. ಅಲ್ಲಿ ವಿಷಯ ಎಂತ ಅಂದ್ರೆ, ಅವರಿಗೆ ಮಾತಾಡಿದವ್ರಿಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. 1887ರಲ್ಲೋ 86ರಲ್ಲೋ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ 2 ಬೇರೆ ಬೇರೆ ಕ್ಷೇತ್ರಗಳು, ಇದು ಒಂದು ಶೈವ ಕ್ಷೇತ್ರ ಮತ್ತೆ ಇದು ಶೈವ ಕ್ಷೇತ್ರ ಒಂದು ವೈಷ್ಣವ ಕ್ಷೇತ್ರ ಅಂತ ಹೇಳಿ 2 ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಅಂತ ಹೇಳಿ ತೀರ್ಮಾನ ಆಗಿದೆ. ಅಲ್ಲಿ ಕೂಡ ವೈಕಾನ ಆಗಮ ಪದ್ಧತಿನಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳಿ ಡಿಟಮ್ ಅಲ್ಲಿ ಎಂಟ್ರಿ ಇದೆ. 1913ರಲ್ಲೂ ವೈಕಾನ ಆಗಮದಲ್ಲಿ ಪದ್ಧತಿ ಇದೆ ಅಂತ ಹೇಳಿದರೆ, 1980ನೇ ಇಸ್ವಿನಲ್ಲಿ ಡಿಟಮ್ ಅಲ್ಲಿ ಕೂಡ ವೈಕಾನಾಸ ಆಗಮ ಪದ್ಧತಿನಲ್ಲಿ ಪೂಜೆ ಆಗ್ತಾ ಇದೆ ಅಂತ ಇದೆ. ಆದರೆ ಇಲ್ಲಿ ತಂತ್ರಸಾರ ಆಗಮದಲ್ಲಿ ನಮ್ಮ ಮಾಧ್ವಾಚಾರ್ಯರ ರಚನೆ ಆದಂತ ತಂತ್ರಸಾರ ಆಗಮದಲ್ಲಿ ಪೂಜೆ ಆಗ್ತಾ ಇತ್ತು ಹಿಂದಿನ 700 ವರ್ಷಗಳಿಂದ ಅಂತ ಹೇಳ್ಕೊಂಡಿದ್ದಾರೆ. ಹೌದು. ಅವರಲ್ಲಿ ಯಾವ್ದಾದ್ರು ದಾಖಲೆ ಇದ್ರೆ ತರಲಿ.
ಮತ್ತೆ ಈಗಿರ್ತಕ್ಕಂಥ ಪುರೋಹಿತರು ಹಾ ಮೊನ್ನೆ ಬರ್ಕೊಟ್ಟಿದ್ದಾರೆ ಹೊಸದಾಗಿ, ಹಾ ಏನು ಡಿಟಮ್ನೇ ಚೇಂಜ್ ಮಾಡಿ ತಂತ್ರಾಸಾರ ಆಗಮದಲ್ಲಿ ನಾವು ಪೂಜೆ ಮಾಡ್ತಾ ಇದೀವಿ ಅಂತ. ಹಾ ಹಾ ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಹಾ ಇದು ಅವರ ಒಂದು ಇದನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಕುತಂತ್ರ ಇದಷ್ಟೇ. ಸರಿ, ಆದರೆ ಇಲ್ಲಿ ಕೇಳ್ತಾ ಇರೋದು ಸರ್, ಈಗ ಹಾ ಹಿತರಕ್ಷಣಾ ವೇದಿಕೆ ಹಾ ಶಿವರಾತ್ರಿಯ ಒಂದು ಏನು ಬೇಡಿಕೆಯನ್ನು ಇಟ್ಟಿತ್ತು, ಯಾವುದು ನಿಮ್ಮದು ಅಲ್ಲಿ ಶಿವರಾತ್ರಿ ಆಚರಣೆ ರುದ್ರಪಾರಾಯಣ ಆಗಬೇಕು ಸಾಮೂಹಿಕವಾಗಿ, ಹೌದು ಇವೆಲ್ಲದಕ್ಕೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರಿ. ಹೌದು ಯಾಕೆ ಸರ್ ಇಷ್ಟು ಲೇಟ್ ಮಾಡಿದ್ರಿ? ಮೊದಲೇ ಇಡ್ಬೋದಿತ್ತಲ್ಲ ಅಂತ. ಈ ತಡೆಯಾಜ್ಞೆ ಬರೋದು ನಿಮ್ಗೆ ಏನು ಸೂಚನೆ ಇದ್ದಿಲ್ವಾ? ಸರ್, ತಡೆಯಾಜ್ಞೆ ಇದ್ದದ್ದಕ್ಕೆ ನಾನೇ ಖುದ್ದಾಗಿ ಹೋಗಿ ಕೋರ್ಟಲ್ಲಿ ಕೇವೇಟ್ ಹಾಕಿದ್ದೀನಿ, ಹೈಕೋರ್ಟ್ ಅಲ್ಲಿ. ಆಯ್ತಾ? ಇಲ್ಲಿ ತಪ್ಪದ್ದೆಲ್ಲಿಂದ ಅಂದ್ರೆ ನಮ್ಮ ದೇವಸ್ಥಾನದ ಇದರಿಂದ ಒಂದು ಕೇವೇಟ್ ಹಾಕ್ಬೇಕಾಗಿತ್ತು ಆರ್ಡರ್ ಪಾಸ್ ಆದ್ಮೇಲೆ. ಎಸ್, ಅದನ್ನ ಹಾಕ್ಲಿಲ್ಲ. ಯಾಕೆ? ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ? ಅಲ್ಲ, ಶಾಮೀಲಾಗಿದ್ದಾರೆ ಅಂತ ನಾವ್ ಹೇಳಿಕ್ ಬರಲ್ಲ. ಅವರಿಗೆ ಒಂದು ಮಾಹಿತಿ ಕುಂದುಕೊರತೆ ಇರಬಹುದು. ಎಸ್, ದೇವಸ್ಥಾನದ ಪೂಜಾ ಕಾರ್ಯಗಳಲ್ಲಿ ಯಾರು ತಡೆಯಾಜ್ಞೆ ಹೋಗೋದಿಲ್ಲ. ಓಕೆ. ಅಂತದ್ರಲ್ಲಿ ಇಂಥ ಕೆಲಸ ಮಾಡುತ್ತಾರೆ ಅಂತಕ್ಕಂಥ ಯೋಚನೆಯಲ್ಲಿ ಅವ್ರು ಯಾರು ಇಲ್ಲ. ಸರ್, ಈಗ ಈ ಒಂದು ರೀತಿಯಲ್ಲಿ ಪೂಜೆ ಶಿವರಾತ್ರಿ ದಿನ ನಡಿಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಒತ್ತಾಯ ಬರೋದಕ್ಕೆ ಕಾರಣ ಏನು ಸರ್? ಮೂಲ ಕಾರಣ ಇಲ್ಲಿ ಸರ್ ಕಾರಣ ಅಂತ ಏನಿಲ್ಲ. ಎಲ್ಲಾ ದೇವಸ್ಥಾನದಲ್ಲೂ ರುದ್ರಪಾರಾಯಣ, ರುದ್ರಪಠಣ, ರುದ್ರಹೋಮ ಆಗತ್ತೆ. ನಮ್ಮ ದೇವಸ್ಥಾನದಲ್ಲೂ ಆಗ್ತದೆ, ಇಲ್ಲ ಅಂತ ನಾವ್ ಹೇಳೋದಿಲ್ಲ. ಆದ್ರೆ ಒಂದು ಸೀಮಿತ ಮಾಡ್ಕೊಂಡು ಮಾಡ್ತಾರೆ. ಅಲ್ಲಿ ರುದ್ರಹೋಮ ಇಲ್ಲ. ಬೇರೆ ಎಲ್ಲ ಯಾವುದೇ ಪಾಂಪ್ಲೆಟ್ ತೆಗೆದು ನೋಡಿ ನೀವು, ಎಲ್ಲಾ ಶಿವ ದೇವಸ್ಥಾನಗಳಲ್ಲಿ ರುದ್ರಪಾರಾಯಣ, ರುದ್ರಪಠಣ, ರುದ್ರಹೋಮ, ಬಿಲ್ವಾರ್ಚನೆ. ನಮ್ಮಲ್ಲಿ ಬಿಲ್ವಾರ್ಚನೆನೇ ಪೂಜೆ ಇಲ್ಲ. ಇದು ನಮಗೆ ಬೆಳಕಾಗಿ ಬಂದದ್ದು ಹೋದ ವರ್ಷ ನಮ್ಮ ಗಮನಕ್ಕೆ ಬಂದದ್ದು. ಅದು ಯಾವ ರೀತಿ ಅಂದ್ರೆ ಹೂವಿನ ಒಂದು ಟೆಂಡರ್ನ ಒಂದು ಕಾಪಿ ನೋಡಿದ್ವಿ ದೇವಸ್ಥಾನದಿಂದ. ಅದರಲ್ಲಿ ಬಿಲ್ಲು ಪತ್ರೆನೇ ಬಿಟ್ಟು ಎಲ್ಲ 16 ಬಗೆ ಹೂವನ್ನ ಟೆಂಡರ್ ಅಲ್ಲಿ ಕರೆದಿದ್ರು. ಆಗ ನಮಗೆ ಗೊತ್ತಾಯ್ತು ಬಿಲ್ಲು ಪತ್ರೆನೇ ಉಪಯೋಗಿಸೋದಿಲ್ಲ, ಬಿಲ್ವಾರ್ಚನೆನೇ ಇಲ್ಲ ಅಂತ ಹೇಳಿ. ಆಗ ನಾವು ಇದನ್ನ ಈ ಶಿವರಾತ್ರಿಗಾದ್ರೂ ಮಾಡ್ಬೇಕು ಬಿಲ್ವಾರ್ಚನೆ ಅಂತ ಹೇಳಿ ನಾವು ಬೇಡಿಕೆ ಇಟ್ಟದ್ದು. ಈಗ ಇವತ್ತು ಏನ್ ಮಾಡ್ತೀರಿ ಸರ್? ಈಗ ತಡೆಯಾಜ್ಞೆ ಅಂತ ಹೇಳ್ತಾರೆ ಕೆಲವರು, ಅದ್ರ ಬಗ್ಗೆ ಇನ್ನು ದೇವಸ್ಥಾನಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಸರ್, ಮಾಹಿತಿ ಇಲ್ಲ ಅಂತ ಹೇಳೋದು ತಪ್ಪಾಗ್ತದದು. ಯಾಕೆಂದ್ರೆ ನಮ್ಮ ದೇವಸ್ಥಾನದ ಪರವಾಗಿ ಅಲ್ಲಿ ಲಾಯರ್ ಹೈಕೋರ್ಟ್ ಅಲ್ಲಿ ಇದ್ರಲ್ವಾ, ವಿಷಯ ಗೊತ್ತಿದ್ದು ತಪ್ಪು ಮಾಡೋದು ತಪ್ಪೇ. ಆದ್ರೆ ಇವತ್ತೆಲ್ಲ ಕಾರ್ಯಕ್ರಮಗಳು ನಿಲ್ಲುತ್ತೆ ಅಂತೀರಾ? ನೀವೇನ್ ಪ್ಲಾನ್ ಮಾಡಿದ್ರೆ ಅದೆಲ್ಲ ನಿಂತಂತೆ? ಅದೆಲ್ಲ ನಿಲ್ಸಿದರೆ ಮಾಮೂಲಿ ರೆಗ್ಯುಲರ್ ಆಗಿ ಏನಾಗ್ಬೇಕು ಅದು ನಡೀತಾ ಇದೆ. ಅದ್ರ ತದಂಗತ್ವವಾಗಿ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇರತಕ್ಕಂತ ಪುರಾತನವಾದಂತ ಒಂದು ಜೀರ್ಣೋದ್ಧಾರಕ್ಕೆ ಯಾರು ಕೈ ಹಾಕದೆ ಇರತಕ್ಕಂತ ಒಂದು ರುದ್ರ ಉತ್ಪಾದ ಅಂತ ಹೇಳಿದೆ. ಆ ಕ್ಷೇತ್ರದಲ್ಲಿ ಇವತ್ತು ನಾವು ಬಿಲ್ವಾರ್ಚನೆ, ಇದು ರುದ್ರಪಾರಾಯಣ, ಪಂಚಾಮೃತ ಅಭಿಷೇಕ ಮಾಡಿ ನಮ್ಮ ಸೇವೆ ಏನಿತ್ತು ಅದನ್ನ ನಾವು ಮಾಡಿ ಮುಗಿಸಿದೀವಿ. ಹಾಗಾದ್ರೆ ಮುಂದಿನ ನಿಮ್ಮ ನಡೆ ಏನು? ನಮ್ಮ ಮುಂದಿನ ನಡೆ ಅದನ್ನ ಇದನ್ನ ಸ್ಟೇನ ಲೊಕೇಟ್ ಮಾಡಿಸಿ ಮುಂದಿನ ವರ್ಷನಾದ್ರೂ ನಾವು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಹಿತಿಗಾಗಿ. ಓಕೆ.